ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಭೀಕರ ರಕ್ತಚರಿತ್ರೆಯೊಂದು ಸೃಷ್ಟಿಯಾಗಿದೆ. ಪಾಕ್ಸೋ ಕೇಸ್ ಹಾಕಿದ್ರು ಅನ್ನೋ ಒಂದೇ ಒಂದು ಸೇಡಿನ ಕಿಚ್ಚಿಗೆ ವ್ಯಕ್ತಿಯೊಬ್ಬ ಒಂದೇ ರಾತ್ರಿ ಬರೋಬ್ಬರಿ 6 ಜನರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ. ಹೌದು ವೀಕ್ಷಕರೇ, ತನ್ನನ್ನ ನಂಬಿದ್ದ ಹೆಂಡತಿ, ಏನೂ ತಿಳಿಯದ 4 ವರ್ಷ ಹಾಗೂ 1 ವರ್ಷದ ಇಬ್ಬರು ಪುಟ್ಟ ಕಂದಮ್ಮಗಳು ಸೇರಿದಂತೆ ತನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದ ಅಪ್ರಾಪ್ತ ಬಾಲಕಿ, ಆಕೆಯ ತಾಯಿ, ಅಜ್ಜಿಯನ್ನ ಸೀದಾ ಯಮಪುರಿಗೆ ಅಟ್ಟಿದ್ದಾನೆ. 6 ಮಂದಿಯನ್ನ ಭೀಕರವಾಗಿ ಕೊಂದ ಆ ನರರಾಕ್ಷಸ ರಾಜ್ಕುಮಾರ್ ಯಾರು? ಆ ಕರಾಳ ರಾತ್ರಿ ನಡೆದ ಆ ಭೀಕರ ಹತ್ಯಾಕಾಂಡದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹಂತಕ ರಾಜ್ಕುಮಾರ್ ಹಾಗೂ ಪಾರ್ವತಿ ಸರಿತಾ 2018ರಲ್ಲಿ ಲವ್ ಮ್ಯಾರೇಜ್ ಆಗಿದ್ರು. ಆದ್ರೆ ಈ ರಾಜ್ಕುಮಾರ್ಗೆ ಜೂಜಿನ ವ್ಯಸನ ಇತ್ತು, ಜೊತೆಗೆ ಸೈಕೋ ತರ ಆಡ್ತಾ ಇದ್ದ. ಕಳೆದ ಮೇ ತಿಂಗಳಲ್ಲಿ ಮನೆ ಪಕ್ಕದ 17 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಕ್ಕೆ ಈತನ ಮೇಲೆ ಪಾಕ್ಸೋ ಕೇಸ್ ದಾಖಲಾಗಿತ್ತು. ಕೇವಲ 1 ವಾರದ ಹಿಂದಷ್ಟೇ ಜಾಮೀನಿನ ಮೇಲೆ ಹೊರಬಂದಿದ್ದ ಈ ಕಟುಕ ಶುಕ್ರವಾರ ರಾತ್ರಿ ಹೆಂಡತಿ ಸರಿತಾ ಮತ್ತು ಇಬ್ಬರು ಗಂಡು ಮಕ್ಕಳನ್ನ ನಿದ್ರೆಯಲ್ಲೇ ಹೊಡೆದುಕೊಂಡಿದ್ದಾನೆ. ಅಷ್ಟಕ್ಕೇ ನಿಲ್ಲದ ಈತನ ಸೈಕೋ ಬುದ್ಧಿ ಸೀದಾ ಆ ಪಾಕ್ಸೋ ದೂರು ಕೊಟ್ಟಿದ್ದ ಬಾಲಕಿಯ ಮನೆಗೆ ಹೋಗಿ ಆಕೆಯನ್ನ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ನಿರ್ಜನ ಜಾಗದಲ್ಲಿ ಮರ್ಡರ್ ಮಾಡಿದ್ದಾನೆ. ವಾಪಸ್ ಬಂದು ಆಕೆಯ ತಾಯಿ ಮತ್ತು ಅಜ್ಜಿಯನ್ನೂ ಕೂಡ ತಲವಾರಿನಿಂದ ಕತ್ತರಿಸಿ ಹಾಕಿದ್ದಾನೆ. ಈ ಘೋರ ಹತ್ಯಾಕಾಂಡ ನಡೆಸಿದ ಮೇಲೆ ರಾಜ್ಕುಮಾರ್ ತನ್ನ ತಂದೆಗೆ ಫೋನ್ ಮಾಡಿ, ನಾನು ಇವರನ್ನೆಲ್ಲ ಕೊಲೆ ಮಾಡಿದ್ದೀನಿ, ನಾನು ಸಾಯ್ತೀನಿ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ವಿಷಯ ತಿಳಿದ ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿ ತರುಣ್ ಜೋಶಿ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿದೆ. ಮನೆಯಲ್ಲಿ ಬಾಲಕಿಯ 20 ವರ್ಷದ ಅಂಗವಿಕಲ ಸಹೋದರಿ ಮಾತ್ರ ಬದುಕಿ ಉಳಿದಿದ್ದಾಳೆ. ಸದ್ಯ ವಿಧಿವಿಜ್ಞಾನ ತಂಡಗಳು ತನಿಖೆ ಮಾಡ್ತಾ ಇದ್ದು ಹಂತಕನಿಗಾಗಿ ಪೊಲೀಸರು ತೀವ್ರ ಜಾಲ ಬೀಸಿದ್ದಾರೆ. ವೀಕ್ಷಕರೇ, ಜಾಮೀನಿನ ಮೇಲೆ ಹೊರಬಂದು ಇಷ್ಟೊಂದು ದೊಡ್ಡ ಹತ್ಯಾಕಾಂಡ ಮಾಡಿದ ಈ ಸೈಕೋಗೆ ಯಾವ ಶಿಕ್ಷೆ ಕೊಡಬೇಕು? ಕಮೆಂಟ್ ಮಾಡಿ ತಿಳಿಸಿ. ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.